ಕರಿವರ್ಷ ನಮ್ಮ ಕುಟುಂಬ ಸಮ್ಮಿಲನದ ಕಾರ್ಯಕ್ರಮದ ಸಂದರ್ಭಟು ನಮ್ಮ ಶಾಸಕರು ಬತ್ತನ ಸಂದರ್ಭಡು ಸದಾಶಿವ ರೈಕ್ಲನ ನೇತೃತ್ವಟು ಈ ಭಾಗಟ್ಟು ಒಂಜಿ ತಡೆಗೋಡೆ ಆವಡು ದಯಪಂಡ ಜಾಲು ಅಪಾಯದ ಸ್ಥಿತಿ ಉಂಟು ಜರಿಪುನ ಸಾಧ್ಯತೆ ಉಂಟು ಆ ಸಂದರ್ಭಟು ಒಂಜಿ ತಡೆಗೋಡೆ ಆವಡು ಪನ್ಪುನಂಚಿನ ಒಂಜಿ ಮನವಿನ ಬೊಕ್ಕ ಒಂಜಿ ರಸ್ತೆದ ಡಾಮರೀಕರಣ ಆವಡು ಪನ್ಪುನಂಚಿನ ಒಂಜಿ ಮನವಿನ ಮಾನ್ಯ ಶಾಸಕರನ್ನ ಎದುರು ದೀಡ್ನಾಗ ತಕ್ಷಣ ಇದಕ್ಕೆ ಸ್ಪಂದನೆ ಮಂತದ್ದು 55 ಲಕ್ಷದ ರೂಪಾಯಿದ ತಡೆಗೋಡೆದ ಅನುದಾನ ಬೊಕ್ಕ ರಸ್ತೆಗೆ ಒಂಜಿ 10 ಲಕ್ಷದ ಅನುದಾನ ದುಂಬುಲಂಚನೆ ರಸ್ತೆಗೆ ಅನೇಕ ರೀತಿಯ ಅನುದಾನನು ಕೊರ್ನಾರು ನಮ್ಮ ಶಾಸಕರು. ಅಪ್ಪೆ ಶ್ರೀ ಮಲ್ರಾಯಿನ ಪೂಜೆ ಮಂತೊಂದು ಅಂಚನೆ ನಮ್ಮ ಸ್ಥಳ ಕಾರ್ಣಿಕದ ದೇವರ ನಕ್ಲಿಗಳ ಮಾತೆರೆಗಳು ನಮಸ್ಕಾರ ಮಂತೊಂದು ಶಾಸಕರು ನಮ್ಮ ಮುತ್ಸದ್ದಿ ಶಾಸಕರು ಒಂಜಿ ರಾಜಕೀಯ ನೇತಾರಾಗ ಒಂಜಿ ಆ ಮನಸ್ಸು ಇತ್ತನಾಡ ಆ ಇಚ್ಛಾಶಕ್ತಿ ಇತ್ತನಾಡ ಒವು ಮಾತ ಕಾರ್ಯ ಮನ್ಪೊಲಿಯಿಂದ ಪನ್ಪಣೇನು ಶಾಸಕರು ಅಶೋಕಂಡಿ ನಮ್ಮ ಕ್ಷೇತ್ರಡು ಇಡೀ ಪುತ್ತೂರು ತಾಲೂಕಿಗೂ ಮಂತದ್ದು ತೋಜಾಯಿನವ್ರು ಆ ಒಂಜಿ ಇಚ್ಛಾಶಕ್ತಿ ವಾ ರೀತಿದ ಕೊಂಡೋಡು ಶಾಸಕ ಆದು ಆ ರೀತಿ ನಡಪೋಡು ಆರ ಒಂಜಿ ಪಕ್ಷ ಹೊಡೆದು ಶಾಸಕ ಆದು ಬರ್ತಾರೆ ಆ ಶಾಸಕ ಆಯ್ ಬೊಕ್ಕ ಇಡೀ ಪುತ್ತೂರದ ಜನತೆಲೆ ಎನ್ನ ಜನಕ್ಕಲು ಒಂದು ಪನ್ಪಣ ಮನೋಭಾವಡು ಮಾತೆರೆಲ್ಲ ಒಗ್ಗೂಡ್ದುಕೊಂಡು ಹೋದಂಚಿನ ಆ ಶಾಸಕರಿಗೆ ಪಡೆಯದಂಚಿನ ನಮ್ಮ ಪುತ್ತೂರದ ಜನಕ್ಕಲು ನಮ್ಮ ಧನ್ಯರು ನಮ್ಮ ಸೂರಮ್ಮಯ್ಯಲ ಮಟ್ಟಿಗೆ ಪಾತ್ರ ಉಂದಾಂಡ ಆರೊಂಜಿ ಕಾಮಧೇನು ಲೆಕ್ಕ ನಂಗೆ ಸಾಧಾರಣ 1 ಕೋಟಿ ಮಿತ್ತು ಅನುದಾನ ಕೊನಪಾದು ಕೊರದು ಪೂರ್ಣ ಸಹಕಾರ ಮಂತದೇರಿ ಅಂಚಿನ ಶಾಸಕರಿಗೆ ನಾನು ಆತ್ಮೀಯವಾದ ನಿಖಿಲ್ ಮಾತ್ರ ನನ್ನ ಪರವಾದ ಇಡೆಗೆ ಸ್ವಾಗತ ಮಂತಂದುಲ್ಲೆ ನನ್ನ ದುಂಬುಗೂ ಆ ಶಾಸಕರು ಓಟು ಗುಂತನಾಗ ಆರೇನು ಗೆಲ್ಪಾದ ಕೊರ್ಪುನಂಚಿನ ಜವಾಬ್ದಾರಿ ನಮ್ಮ ನಾನೆಲ್ಲ ಜಾಸ್ತಿ ಆತಂಡು ಅಂಚಾದ ನಮ್ಮ ಇಕ್ಕಲ ತಯಾರಾದ ತೋಡು ಆರು ಒಂಜೊಂಜಿ ಕಾರ್ಯೋಗ್ಲ ಆರೆಗೆ ಒಂಜಿ ಸಪೋರ್ಟ್ ಆದ ನಮ್ಮ ಬೆರಿಸಾಯ ಉಂತನ ಅಂತ್ರಿ ನನ್ನ ದುಂಬುಗೂ ನೆಡ್ದಲ ಮಲ್ಲ ಕಾರ್ಯ ಆರು ಮನ್ಪುನಂಚಿನ ಚೈತನ್ಯ ಆರೆಗೆ ಬರ್ಪುಂಡು ಅಂಚನೆ ನನ್ನ ದುಂಬುಗೂ ನಮ್ಮ ಅಪ್ಪೆ ಮಲ್ಲರಾಯಿನ ನಮ್ಮ ಕ್ಷೇತ್ರದ ಧರ್ಮದೈವ ನಮ್ಮ ಮಾತೆರೆಲ್ಲ ಕಾಪಾಡಿನಂಚಿನ ಧರ್ಮದೈವ ಆರೆಗೆ ಅಶೋಕಣ್ಣಗೆ ಅತಿ ಶೀಘ್ರವಾದ ಒಂಜಿ ಮಂತ್ರಿ ಪದವಿ ಒದಗಾದ ಕೊರಡು ನಮ್ಮ ಆರೆಗೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪಾಣಾಜೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಸುಮಾರು 2,30,00,000 ರೂಪಾಯಿಯಲ್ಲಿ ಸುಮಾರು 21 ಕಾಮಗಾರಿಗಳ ಶಿಲಾನ್ಯಾಸವನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಒಟ್ಟು ಈ 2 ವರ್ಷದಲ್ಲಿ ಪಾಣಾಜೆ ಗ್ರಾಮ ಪಂಚಾಯತಿಗೆ 6,10,18,00,000 ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದೇವೆ. ಬಹುಶಃ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿರದಂಥ ಅನುದಾನ, ಅತ್ಯಂತ ಹೆಚ್ಚು ಅನುದಾನವನ್ನು ಕೊಟ್ಟಿರುವಂಥ ಗ್ರಾಮಗಳಲ್ಲಿ ಪಾಣಾಜೆ ಕೂಡ ಒಂದು. ನಾನು ಹಿಂದಿನಿಂದ ಹೇಳ್ಕೊಂಡು ಬರ್ತಾಯಿದ್ದೆ, ಬೆಟ್ಟಂಪಾಡಿ, ನಿಡುಪಳ್ಳಿ, ಪಾಣಾಜೆ ಈ 3 ಗ್ರಾಮಗಳನ್ನು ನಾನು ನನ್ನ ಗ್ರಾಮದಿಂದ ಹೆಚ್ಚು ಪ್ರೀತಿ ಮಾಡ್ತೇನೆ. ಯಾಕಂತೇಳಿದರೆ ಅಶೋಕ ರೈ ಅಂತ ಇದ್ದವರನ್ನು ಅಶೋಕಣ್ಣ ಅಂತ ಮಾಡಿದ್ದು ಈ 3 ಭಾಗದ 3 ಗ್ರಾಮದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವ ಮೂಲಕ ನೀವು ಕೊಟ್ಟಿರುವಂಥ ಒಂದು ಅವಕಾಶದಿಂದ ಇವತ್ತು ಈ 3 ಗ್ರಾಮದಲ್ಲಿ ಅಶೋಕಣ್ಣ ಹೋಗಿ ಅಶೋಕ ರೈ ಹೋಗಿ ಅಶೋಕಣ್ಣ ಅಂತ ಆಯಿತು. ಇವತ್ತು ಶಾಸಕನ ನೆಲೆಯಲ್ಲಿ ಕೂಡ ನನಗೆ ಇವತ್ತು ಈ ದೇವರ ಎದುರು ನಿಂತು ಮಾತಾಡಲಿಕ್ಕೆ ಒಂದು ಯೋಗ್ಯತೆ ಬಂದಿದೆ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಸೂರಂಬೈಲಿನ ಈ ದೈವಸ್ಥಾನದ ನೇಮೋತ್ಸವಕ್ಕೆ ನಾವು ಬಂದಾಗ ಸದಾಶಿವರೈಗಳಿರ್ಬೋದು, ನಮ್ಮ ಬಾಕಿ ಪ್ರಮುಖರು ಎಲ್ಲ ಸೇರಿ ನನಗೆ ಮನವಿ ಮಾಡಿಕೊಂಡಿದ್ದರು. ದೈವಸ್ಥಾನದ ಒಂದು ತಡೆಗೋಡೆಯ ಅವಶ್ಯಕತೆ ಇದೆ. ಅದು ಇನ್ನು ಹೆಚ್ಚಿನ ಮುಂದಿನ ದಿವಸಗಳಲ್ಲಿ ಅದು ತೋಡು ಕೆಳಗೆ ಬರುವಂಥ ಒಂದು ಯೋಚನೆ ಇದರಲ್ಲಿದೆ. ಅದಕ್ಕಾಗಿ ನಮಗೆ ಅದಕ್ಕೆ ತಡೆಗೋಡೆ ಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು. ಆ ಪ್ರಕಾರ ಸುಮಾರು 55 ಲಕ್ಷ ರೂಪಾಯಿಯ ತಡೆಗೋಡೆ ಹಾಗೂ ಇಲ್ಲಿಗೆ ಬರುವಂಥ ರಸ್ತೆಗೆ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಇವತ್ತು ಶಿಲಾನ್ಯಾಸವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇನ್ನೂ ಅಷ್ಟು ಶಿಲಾನ್ಯಾಸಗಳು ಈ ಪಾಣಾಜೆಯಲ್ಲಿ ಇವತ್ತು ರಾತ್ರಿ 10-11 ಗಂಟೆವರೆಗೆ ನಡೀಲಿಕ್ಕಿದೆ. ಇನ್ನೂ 2 ವರ್ಷದ ಅನುದಾನ, ಇನ್ನೂ 2 ವರ್ಷದ ಕಾಲಾವಕಾಶ ಇದೆ. ಇನ್ನಷ್ಟು ಅನುದಾನಗಳು ಇದಲ್ಲದೆ ಆಕ್ರಮ ಸಕ್ರಮ ಇರ್ಬೋದು, 94C ಇರ್ಬೋದು, 94CC ಇರ್ಬೋದು. ಈ ಪಾಣಾಜೆ ಭಾಗದ ಅವರು ಒಂದಷ್ಟು ಆಕ್ರಮ ಸಕ್ರಮವನ್ನು ಕೂಡ ನನ್ನ ಹತ್ರ ಕೊಟ್ಟಿದ್ದಾರೆ. ಅದನ್ನು ಕೂಡ ಮುಂದಿನ ದಿವಸದಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ BJP ಅಂತ ಯಾವತ್ತೂ ನೋಡುವುದಿಲ್ಲ, ಎಲ್ರಿಗೂ ನಮ್ಮಿಂದ ಏನು ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಸದ್ಬಳಕೆ ಮಾಡಿ ಅವರಿಗೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ಯಾರಾದರೂ ಇದ್ದರೆ ಇನ್ನೂ ಇವಾಗಲೇ ಒಂದು 10-15 ಜನ ಕೊಟ್ಟಿದ್ದಾರೆ ಆಕ್ರಮ ಸಕ್ರಮ, ಕೆಲವ್ರದ್ದು ಆಗಿದೆ, ಕೆಲವ್ರದ್ದು ಆಗ್ತಾ ಇದೆ.
ಅದನ್ನು ಮುಂದಿನ 2-3 ತಿಂಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಯಾರಾದರೂ 94C 94CC ಅಕ್ರಮ ಸಕ್ರಮ ಮತ್ತು ಮನೆ ಇಲ್ಲದವರು ಯಾರಾದರೂ ಇದ್ದರೆ ಅವರು ಕೂಡ ನಿವೇಶನಕ್ಕೆ ಅರ್ಜಿ ಕೊಡ್ಬೋದು. ಮನೆ ಕೊಡ್ತೀವಿ. ಈ ಸಲ ಸರ್ಕಾರ 2 ಲಕ್ಷ ರೂಪಾಯಿ ಮನೆ ಕಟ್ಟಲಿಕ್ಕೂ ಕೂಡ ಕೊಡ್ತದೆ. 1,20,000 ಇದ್ದದ್ದು 2 ಲಕ್ಷ ರೂಪಾಯಿ ಆಗಿದೆ. ಆನಂತರ ನಿವೇಶನ ಇಲ್ಲದವರು ಇದ್ದರೆ ಯಾರಾದರೂ ಇದ್ದರೆ ಅವರಿಗೆ ನಿವೇಶನ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ನಿಮಗೆಲ್ಲ ಗೊತ್ತಿದೆ. ಮೆಡಿಕಲ್ ಕಾಲೇಜ್ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಗ್ರೌಂಡ್ ಇರ್ಬೋದು, RTO ಟ್ರ್ಯಾಕ್ ಇರ್ಬೋದು, ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳಾಗಿರ್ಬೋದು. ಪ್ರಾಮಾಣಿಕವಾಗಿ ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ನೀವೆಲ್ಲ ಮಾರ್ಗದರ್ಶನ ಮಾಡಬೇಕು. ತಪ್ಪಿ ನಡೆದರೆ ನನ್ನನ್ನು ತಿದ್ದುವಂಥ ಅಧಿಕಾರ ನಿಮಗೆಲ್ಲರಿಗೂ ಇದೆ. ತಿದ್ದುವಂಥ ಕೆಲಸಗಳನ್ನು ಕೂಡ ಮಾಡಬೇಕು. ಆ ಮುಖಾಂತರ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರವನ್ನು ಹೇಳಿ, ಅಶೋಕ್ ರೈ ಒಳ್ಳೆಯ ಕೆಲಸ ಮಾಡಿದರೆ ಆ ದೈವದೇವದ ಆಶೀರ್ವಾದದ ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸದ ಅನುಗ್ರಹ, ನಿಮ್ಮ ಸಹಕಾರವೆಲ್ಲ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಶಿಲಾನ್ಯಾಸವನ್ನು ಮಾಡಿ 4 ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ದೈವದ ಪ್ರಮುಖರು ಮುಲ್ಪ ಒಳ್ಳೆಯದು. ಮಾತೆಗಳ ಪ್ರೀತಿದ ಅಶೋಕ ಅಣ್ಣೆಂದು ಬಂಡದು ಪೂದರ ಪಡೆಯಿನಂಚಿನ ನಮ್ಮ ಶಾಸಕರನ್ನ ಅಶೋಕ ಅಣ್ಣಗೆ ಈ ಒಂಜಿ ಗುದ್ದಲಿ ಪೂಜೆ ನೆರವೇರಿಸದಿರಿ. ಅಂಚನೆ ಈ ಪಾನಾಜೆ ಗ್ರಾಮಗೂ ಬೋಡಪ್ಪನವತ್ತು ಒಂಜಿ ಆ ಒಂಜಿ ಅನುದಾನ ತರ್ಪುಡದಿರಿ. ನನ್ನ ದುಂಬುಗಳಾರು ತರ್ಪುಡವಡು ಅಂಚನೆ ನನ್ನ ದುಂಬುಗೂ ಅರಿಗೆ ಆ ಒಂಜಿ ಮಂತ್ರಿ ಪದವಿಲ್ಲ ತಿಕ್ಕದು ಈ ಪಾನಾಜೆ ಗ್ರಾಮ ಪುತ್ತೂರು ತಾಲೂಕು ನೇರ್ಲ ಅಭಿವೃದ್ಧಿ ಆಪಲೇಕ ಆ ದೇವರ ಅನುಗ್ರಹ ಮನ್ಪಡಂದು ಮಾತೆರೆಲ್ಲ ಒಂಜೇ ಪಾತ್ರ. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.